ಪಟ್ಲ ಬೆಟ್ಟದಲ್ಲಿ ಬೈಕ್ ರೈಡರ್ ಒಬ್ಬರಿಗೆ ಹಲ್ಲೆಯನ್ನ ಮಾಡಿದ್ದಾರೆ. ಸ್ಥಳೀಯ ಜೀಪು ಚಾಲಕರು ಹಲ್ಲೆಯನ್ನ ನಡೆಸಿರುವಂಥದ್ದು. ಅಂದರೆ ಇಲ್ಲಿ ಅವರು ಹೇಳುವಂಥದ್ದು ಏನು, ಬಾಡಿಗೆ ಜೀಪ್ನಲ್ಲಿ ಮಾತ್ರ ಹೋಗಬೇಕಂತೆ ಪಟ್ಲ ಬೆಟ್ಟಕ್ಕೆ. ನೀವು ನಿಮ್ಮ ಖಾಸಗಿ ಜೀಪ್ ಇರ್ಬೋದು, ಖಾಸಗಿ ಕಾರ್ ಇರ್ಬೋದು, ಅಥವಾ ಬೈಕ್ನಲ್ಲಿ ಹೋಗೋದಕ್ಕೆ ಇಲ್ಲ ಅಂತೆ. ಒಂಥರ ಇಡೀ ಪಟ್ಲ ಬೆಟ್ಟನೇ ತಮ್ಮ ಬೆಟ್ಟ ಅನ್ನುವ ರೀತಿಯಲ್ಲಿ, ಖಾಸಗಿ ಜಾಗ ಅನ್ನುವ ರೀತಿಯಲ್ಲಿ ಇಲ್ಲಿನ ಜೀಪು ಚಾಲಕರು ವರ್ತನೆಯನ್ನು ತೋರಿಸ್ತಾ ಇದ್ದಾರೆ. ಏನು ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಆಗಿದೆ ಮತ್ತು ದೈಜುವಳ್ಳು ಕೂಡ ಈ ಒಂದು ಸುದ್ದಿಯನ್ನು ಬಿತ್ತರಿಸಿದೆ. ಆ ನಂತರ ತುಂಬ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಇದು 1 ವರ್ಷದಿಂದ ನಡೀತಾ ಇರುವ ದಂಧೆಯಲ್ಲ. ಕಳೆದ 3 ವರ್ಷದಿಂದ ಪಟ್ಲ ಬೆಟ್ಟದಲ್ಲಿ ಒಂದು ಪಿಕಪ್ ವಾಹನ ದಂಧೆ ನಡೀತಾ ಇದೆ. ಬಿಳಿ ಬೋರ್ಡ್ ಹಾಕಿ ಖಾಸಗಿ ಪಿಕಪ್ನಲ್ಲಿ ಬಾಡಿಗೆ ಮಾಡೋದು. ಏನಿವರು ಬೆಟ್ಟಕ್ಕೆ ಕುರಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರಾ? ಪ್ರವಾಸಿಗರಿಗೆ ಹೋದವರಿಗೆ ಹಾಗಿದ್ರೆ ಘನತೆ ಇಲ್ವಾ? ಹಾಗಿದ್ರೆ ಪಟ್ಲ ಬೆಟ್ಟದಲ್ಲಿ ಪಿಕಪ್ ವಾಹನದಲ್ಲಿ ಇವರದ್ದು ಟ್ರಿಪ್ ಅಂತೆ. ಪಟ್ಲ ಬೆಟ್ಟದಲ್ಲಿ ಗೂಡ್ಸ್ ವಾಹನದಲ್ಲಿ, ಅದು ಕೂಡ ಹೋಗ್ಲಿಕ್ಕಿರೋದು ಎಷ್ಟು ಗೊತ್ತಾ? ಕೇವಲ 2 ಕಿಲೋಮೀಟರ್ ಹೋಗ್ಲಿಕ್ಕಿರೋದು. ಇವರ ಅಲ್ಲಿ ನೋಡ್ತಾ ಇದ್ದೀವಲ್ಲ ನಾವು ದೃಶ್ಯದಲ್ಲಿ, ಆ ಗೂಡ್ಸ್ ವಾಹನ, ಅದರಲ್ಲಿ ಇವರು ಕರ್ಕೊಂಡು ಹೋಗೋದು. ಆ 2 ಕಿಲೋಮೀಟರ್ ಪಟ್ಲ ಬೆಟ್ಟಕ್ಕೆ ಕರ್ಕೊಂಡು ಹೋದಕ್ಕೆ ಇವರಿಗೆ 1000 ರೂಪಾಯಿ ಹಣ ಕೊಡ್ಬೇಕಂತೆ. ಥೇಟ್ ರೌಡಿಗಳ ರೀತಿಯಲ್ಲಿ ರೌಡಿಸಂನ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ ಇವರು. ನೋಡಿ, ಈ ಜೀಪಲ್ಲಿ ಹೋದ್ರೆ ಇದು ಗೂಡ್ಸ್ ವೆಹಿಕಲ್, ಇದು ಪ್ಯಾಸೆಂಜರ್ ವೆಹಿಕಲ್ ಅಲ್ಲ. ಅಲ್ಲಿ ಪಿಕಪ್ ಕಾಣ್ತಾ ಇದೆ ಅಲ್ವಾ? ಏನಾದರೂ ಅಪಘಾತ ಸಂಭವಿಸಿದ್ರೆ ಅವರಿಗೆ ಅಲ್ಲಿ ಇನ್ಶೂರೆನ್ಸ್ ಕೂಡ ಕ್ಲೇಮ್ ಆಗೋದಿಲ್ಲ. ಬಿಕಾಸ್ ನಾಳೆ ಕಾನೂನಲ್ಲಿ ಏನು ಕೇಳ್ತಾರೆ ಹೇಳಿದ್ರೆ, ನೀವು ಪ್ಯಾಸೆಂಜರ್ ವೆಹಿಕಲಲ್ಲಿ ಯಾಕೆ ಹೋಗಿಲ್ಲ, ನೀವು ಗೂಡ್ಸ್ ವೆಹಿಕಲಲ್ಲಿ ಹೋಗಿರೋದು, ಒಂದು ಇನ್ಶೂರೆನ್ಸ್ ಕೂಡ ಕ್ಲೇಮ್ ಆಗಲ್ಲ. ಪ್ರಾಣಿಗಳನ್ನು ಕರೆದುಕೊಂಡು ಹೋದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಮತ್ತೆ ನೀವೇನಾದರೂ ನಿಮ್ಮ ಖಾಸಗಿ ಕಾರಲ್ಲೋ ಅಥವಾ ಜೀಪ್ನಲ್ಲೋ ಅಥವಾ ಖಾಸಗಿ ಬೈಕ್ನಲ್ಲೋ ಏನಾದರೂ ಆ ಬೆಟ್ಟ ಹತ್ತೋದಕ್ಕೆ ಆರಂಭಿಸಿದ್ರೆ ಬೇಕಂತಲೇ ಕಾರಣ ನೆಪಗಳನ್ನು ಒಡ್ಡಿ ನಿಮ್ಮ ಜೊತೆ ಜಗಳ ಆಡ್ತಾರೆ. ಸೊ ಇವರ ರೌಡಿಸಂ ವರ್ತನೆಯ ವಿರುದ್ಧ ಈಗ ಎಲ್ಲ ಕಡೆಯ ಬೈಕ್ ರೈಡರ್ಸ್ಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಕಳೆದ 3 ವರ್ಷಗಳಿಂದ ನಡೀತಾ ಇರುವಂತಹ ಈ ಒಂದು ಪಿಕಪ್ ದಂಧೆ ಏನಿದೆ ಪಟ್ಲ ಬೆಟ್ಟದಲ್ಲಿ, ಇದನ್ನ ನಿಲ್ಲಿಸಬೇಕನ್ನುವಂತಹ ರೀತಿಯಲ್ಲೂ ಕೂಡ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಎಲ್ಲ ವಿಚಾರಕ್ಕೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ವತಃ ಬೈಕ್ ರೈಡರ್ ಆಗಿರುವ ಶಟರ್ ಬಾಕ್ಸ್ನ ಸಚಿನ್ ಶೆಟ್ಟಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶೆಟ್ರೆ. ಸರ್ ನಮಸ್ತೆ. ಎಸ್, ನಿಮ್ಮ ಗಮನಕ್ಕೆ ಈ ವಿಚಾರ ಯಾವಾಗ ಬಂತು? ಆ ಹುಡುಗ ನಿಮ್ಮ ಹತ್ರ ವಿಡಿಯೋ ಯಾವಾಗ ಶೇರ್ ಮಾಡಿಕೊಂಡ? ಸರ್ ಆಕ್ಚುಲಿ ಆ ಹುಡುಗ ನನ್ನ ಫ್ರೆಂಡ್, ನಮ್ಮ ಜೊತೆ ರೈಡ್ ಕೂಡ ಮಾಡಿದ್ದಾನೆ. ಅವನು ನಂಗೆ ನೈಟ್ ಆಕ್ಚುಲಿ ಆಗಿದ್ದು ನಿನ್ನೆ ಸಂಜೆ ಆಗಿತ್ತು. ಸೊ ಅರ್ಲಿ ಮಾರ್ನಿಂಗ್ ಅವ್ನು ವಿಡಿಯೋ ಕಳಿಸಿದ್ದೆ ನಂಗೆ. ಸೊ ಅದನ್ನ ನೋಡಿ ಅವ್ನು ಫೋನ್ ಮಾಡಿದೆ, ನಾನು ವಾಪಸ್ ಫೋನ್ ಮಾಡಿದೆ. ಆ ವಿಡಿಯೋ ಲಾಸ್ಟ್ ಅಲ್ಲಿ ಅವ್ರು ಹೊಡೆದಿದ್ರು, ಅವ್ರಿಗೆ ಆಕ್ಚುಲಿ ಮಾತಾಡಿ ಇವ್ರು ಮಾತಾಡಿದ್ರು. ಸೊ ಹೊಡೆದಿದ್ದಾರೆ ಅವ್ರಿಗೆ, ಅಂದ್ರೆ ನನ್ನ ಫ್ರೆಂಡ್ಗೆ, ಬೈಕ್ ಓನರ್ಗೆ. ಅದೇ ಸರ್, ಆಕ್ಚುಲಿ ನನ್ನ ಕ್ವಶನ್ ಏನಂದ್ರೆ, ಈಗ ನೋಡಿ ಪಾಟ್ಲ ಬೆಟ್ಟ ಆಕ್ಚುಲಿ ಪಬ್ಲಿಕ್ ಅಂದ್ರೆ ಫಾರೆಸ್ಟ್ ಏರಿಯಾ. ಅಲ್ಲಿ ಯಾವುದೇ ತರ ಬೋರ್ಡ್ ಇಲ್ಲ, ಅಂದ್ರೆ ಫಾರೆಸ್ಟ್ ಏರಿಯಾ ಅಲ್ಲಿ ಹೋಗ್ಬಾರ್ದು. ಸೊ ಅದ್ ಬಿಟ್ಟು ಅಲ್ಲಿ ಅವರು ಈಗ ಆ ಪಿಕಪ್ ಅವ್ರು ಯಾರು ಇದ್ರು ನೋಡಿ, ಅವ್ರದ್ದು ಪರ್ಮಿಷನ್ ಇಲ್ಲ. ಆಕ್ಚುಲಿ ಪಿಕಪ್ ಗಾಡಿ ಕೂಡ ಪ್ಯಾಸೆಂಜರ್ ಗಾಡಿ ಅಲ್ಲ, ಅದು ಗೂಡ್ಸ್ ಗಾಡಿ. ಎಲ್ಲೋ ಬೋರ್ಡ್ ಇದ್ರು ಗೂಡ್ಸ್ ಗಾಡಿ. ಮತ್ತೆ ಅವ್ರದ್ದು 2 ತಾರ್ ಇದೆ, ಅದು ವೈಟ್ ಬೋರ್ಡ್. ಸೊ ಅದ್ರಲ್ಲಿ ಕೂಡ ಅವ್ರಿಗೆ ಬಾಡಿಗೆ ಮಾಡಕ್ಕಿಲ್ಲ. ಸೊ ಇಲ್ಲಿ ಈಗ ಇನ್ಸಿಡೆಂಟ್ ಆಯ್ತಲ್ಲ, ಅಲ್ಲಿ ಯಾರು ಪೊಲೀಸ್ ಅವರು ಇದ್ದಿಲ್ಲ, ಯಾರು ಫಾರೆಸ್ಟ್ ಅವರು ಇದ್ದಿಲ್ಲ, ಅಲ್ಲಿ ಲೋಕಲ್ಸ್ ಅವರು ನೀವು ಮೇಲೆ ಹೋಗ್ಬಾರ್ದು, ನಮ್ದೇ ಗಾಡಿಯಲ್ಲಿ ಹೋಗ್ಬೇಕು, ಇಷ್ಟು 100 ರೂಪಾಯಿ ಚಾರ್ಜ್ ಇದೆ, ಆತರ. ಸೊ ಈಗ ನಾವೀಗ ಇಲ್ಲಿಂದ ಹೋಗ್ತೀವಿ, ನಾವು ನಮ್ಮ ಬೈಕ್ ಒಂದು ತಗೊಂಡು ಹೋಗ್ಬೇಕು ಆಸೆ ಇರುತ್ತೆ ಮೇಲ್ಗಡೆ. ಸೊ ಇವರು ಏನ್ ಮಾಡ್ತಾರೆ, ಹೋಗುವಾಗ ಅಲ್ಲಿ ಯಾರಿದ್ದಿಲ್ಲ, ವಾಪಸ್ ಬರುವಾಗ ಅವ್ರನ್ನ ನಿಲ್ಸಿ, ಅವರೊಂದು 4-5 ಜನ ಇದ್ರು ಬೈಕರ್ಸ್, ನಮ್ಮ ಟೀಮ್ ಅವರು. ತಾವು ನಿಂತು ಅಲ್ಲಿ ಇಬ್ಬರು ಹೊಡ್ತಿದ್ದಾರೆ ಇವರು. ಈಗ ಇದು ಇವತ್ತು ನಿನ್ನೆಯಿಂದ ನಡೀತಾ ಇರೋದಲ್ಲ, ಇಲ್ಲಿ ಒಂದು ಪಿಕಪ್ ದಂಧೆ ಮತ್ತೆ ಒಂದಷ್ಟು ಜನ ರೀತಿಯಲ್ಲಿ ವರ್ತನೆ ತೋರಿಸ್ತಾರೆ. ಇಷ್ಟರವರೆಗೆ ಯಾರು ವಿಡಿಯೋ ಹಾಕಿರ್ಲಿಲ್ಲ. ಇವತ್ತು ನಾವು ವಿಡಿಯೋ ಹಾಕಿದವಾಗ ಆ ಕಮೆಂಟ್ ಅಲ್ಲಿ ತುಂಬಾ ಜನ ಹಾಕಿದ್ದಾರೆ. ನಂಗೂ ಕೂಡ ಆಗಿತ್ತು, ನಂಗೆ ಕೂಡ ಪರ್ಸನಲ್ ಮೆಸೇಜ್ ಬಂದಿದೆ. ಸೊ ಅಲ್ಲಿದ್ದು ಲೋಕಲ್ಸ್ ಕೂಡ ನಮ್ಮ ಪಚ್ಚಿದ್ದಾರೆ. ಸೊ ಲೋಕಲ್ಸ್ ಅವರೇ ನಂಗೆ ಇವತ್ತು ಫೋನ್ ಮಾಡಿ ಮತ್ತೆ ಮೆಸೇಜ್ ಮಾಡಿದ್ರೆ. ಸೊ ಇದೇ ಇನ್ಸಿಡೆಂಟ್ ಲಾಸ್ಟ್ ಟೈಮ್ ಕೂಡ ಆಗಿದಂತೆ. ಇವರು ಬೇರೆಯವರು ಯಾವ್ದ ಗಾಡಿಯನ್ನು ಹೊತ್ತಾಕಿ, ಅಂದ್ರೆ ಎಲ್ಲ ಹುಡಿ ಮಾಡಿ, ಇವರು 2 ಮಂತ್ಸ್ ಊರಲ್ಲಿ ಇದ್ದಿಲ್ಲಂತೆ, ಊರ್ ಬಿಟ್ಟು ಓಡೋಗಿದ್ದಾರೆ ಕೇಸ್ ಆದಾಗ. ಅದೇ ಪರ್ಸನ್, ಅದೇ ಬ್ಲೂ ಕಲರ್ ಜಾಕೆಟ್ ಹಾಕಿದ್ದಾರೆ, ಅವನ ಮೇಲೆ ಕೇಸ್ ಕೂಡ ಇದೆ. ಸೊ ಅವರು ಆ ಜೀಪ್ ಅಲ್ಲಿ ಕೂಡ ಲಾಂಗ್ ಅಲ್ಲಿ ಇಟ್ಕೊಂಡು ಹೋಗ್ತಾರಂತೆ. ಅದನ್ನ ನ್ಯೂಸ್ ಬಂದಿದೆ, ಲೋಕಲ್ಸ್ ಅಲ್ಲಿ ಈಗ ನ್ಯೂಸ್ ಬರ್ತಾ ಉಂಟು. ತುಂಬಾ ರೋಡಿಸಮ್ ಇದೆ ಅವ್ರದಲ್ಲಿ, ಆತರ ಇದೆ. ಎಸ್, ಈಗ ಈ ಎಲ್ಲ ಸುದ್ದಿ ಎಲ್ಲ ಪ್ರಸಾರ ಆದ್ಮೇಲೆ ತುಂಬಾ ಜನ ಬೈಕರ್ಸ್ಗಳು ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ.
ತುಂಬಾ ಜನ ಕೇಳ್ತಾ ಇದ್ದಾರೆ ಯಾವಾಗ ನಾವು ಪಟ್ಲ ಬೆಟ್ಟಕ್ಕೆ ಹೋಗೋಣ ಇದನ್ನ ಖಂಡಿಸಿ ಅಂತ ಹೇಳಿ. ಈಗ ನಾವು ಪ್ಲಾನ್ ಮಾಡಿದ್ರೆ ಅಂದ್ರೆ ತುಂಬಾ ಜನ ಈಗ ಮ್ಯಾಂಗ್ಳೂರಲ್ಲಿ ನೋಡುವಾಗ ತುಂಬಾ ಬೈಕಿಂಗ್ ಕ್ಲಬ್ಸ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಕ್ಲಬ್ ಅಲ್ಲಿ ಇದೀನಿ ನಾನು. ಸೊ ಎಲ್ರು ಕಾಲ್ ಬಂದಿದೆ, ಎಲ್ರು ಪ್ಲಾನ್ ಮಾಡ್ತಾರೆ. ಅಂದ್ರೆ ಬರೀ ಮ್ಯಾಂಗ್ಳೂರ್ ಅಂತಲ್ಲ, ಬೆಂಗಳೂರು ಕೂಡ, ಬೆಂಗಳೂರು ಇರ್ಲಿ, ಮೈಸೂರು ಇರ್ಲಿ, ಮಡಿಕೇರಿ ಇರ್ಲಿ, ಸೊ ಎಲ್ರು ಕಾಲ್ ಬರ್ತದೆ, ಸಪೋರ್ಟ್ ಬರ್ತದೆ. ಅಂದ್ರೆ ನಾವು ಕೂಡ ಹೋಗೋಣ, ನೋಡೋಣ ಏನ್ ಮಾಡ್ತಾರೆ ಅಂತ ಅವರು. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಈಗ ಕೇಸ್ ಹಾಕಿದ್ವಿ ಅವ್ರ ಮೇಲೆ. ಈಗ ಅಲ್ಲಿ ನಮ್ದು ಯಾವ್ದು ಪಾಟ್ಲ ಬೆಟ್ಟದ್ದು ಸ್ಟೇಷನ್ ಕಾಲ್ ಬಂದಿದೆ ನಮ್ಗೆ. PC ಅದೆಲ್ಲ ಕಾಲ್ ಬಂದಿದೆ, ಮತ್ತೆ ಅಲ್ಲಿ ಆಫೀಸರ್ ಕಾಲ್ ಬಂದಿದೆ. ಸೊ ಅವ್ರ ಹತ್ರ ಆಗಿದೆಲ್ಲ ಮ್ಯಾಟರ್ ಹೇಳಿದೀವಿ, ಇದೆಲ್ಲ ಆಗಿದೆ ಅಂತ ಸರ್. ಸೊ ಅವ್ರ ಅದಕ್ಕೆ ಅದು ಆಕ್ಷನ್ ತಗೊಳ್ತೇವೆ. ಸೊ ಮೇಲ್ ಹಾಕಿ ಕೇಳಿದ್ರು ನಮ್ಗೆ ಏನಲ್ಲಿ ಇನ್ಸಿಡೆಂಟ್ ಆಗಿದೆ ಮೇಲ್ ಹಾಕಿ, ಯಾಕಂದ್ರೆ ನಮ್ಗೆ ಈಗ ಅಲ್ಲಿಗೆ ಹೋಗಕ್ಕೆ ಆಗಲ್ಲ, ಅದು ತುಂಬಾ ದೂರ ಇದೆ ಪಾಟ್ಲ ಬೆಟ್ಟ. ಸೊ ಅವ್ನು ಹುಡುಗ ಬಂದು ಪಾಪ ಅವ್ನು 20 years, ಅವ್ನು ಫುಲ್ ಎದುರೋಗಿದ್ದ. ಅವ್ನು ಯಾರು ಹೇಳಿಲ್ಲ ಹುಡುಗ ಎಲ್ಲಿ ಅವನು ಇದು ಸರ್ ಕೊಟ್ಟಾರ ಮಂಗಳೂರು ಕೊಟ್ಟಾರದವನು. ಹೌದು, ಭವಿತ್ ಅಂತ. ಆಕ್ಚುಲಿ ನಮ್ ಜೊತೆ ಕೂಡ ಅವ್ರು ರೈಡ್ ಮಾಡಿದ್ದಾನೆ, ಒಳ್ಳೆ ರೈಡರ್, ಒಳ್ಳೆ ಪಾಪದ ಹುಡುಗ. ಒಂದು 3 to 4 ಟೈಮ್ಸ್ ನಮ್ ಜೊತೆ ರೈಡ್ ಮಾಡಿದ್ದಾನೆ, ಲಾಂಗ್ ರೈಡ್ಸ್ ಮಾಡಿದ್ದಾನೆ. ಅದೇ ಸರ್. ಸೊ ಈಗ ಒಂದ್ ಕಡೆ ಕೇಸ್ ಆಗುತ್ತೆ, ಮತ್ತೆ ಇದನ್ನ ಖಂಡಿಸಿ ಎಲ್ಲಾ ಬೈಕ್ ರೈಡರ್ಗಳು ಪಟ್ಲ ಬೆಟ್ಟಕ್ಕೆ ಹೋಗೋದಕ್ಕೆ ನಿರ್ಧಾರ. ಅಂದ್ರೆ ಎಲ್ರು ಈಗ ಎಲ್ಲ ಆಥೋರಿಟಿಸ್ಗೆ ಟ್ಯಾಗ್ ಮಾಡಿ ಹಾಕ್ತಿದ್ದಾರೆ. ಸೊ ಇದೊಂದು ಖುಷಿ ಏನಂದ್ರೆ ಎಲ್ಲ ಓಟ್ ಆಗ್ತದೆ, ಬೈಕರ್ಸ್ ಅವರಿಗೆ ಎಲ್ರು ಓಟ್ ಆಗ್ತಿದ್ದಾರೆ, ಎಲ್ಲ ಗ್ರೂಪ್ ಅಲ್ಲಿ ಅದೇ ಚಾನ್ಸ್ ಆಗ್ತದೆ. ನಾವು ಕೂಡ ಹೋಗೋಣ, ಒಂದು ಡೇಟ್ ಫಿಕ್ಸ್ ಮಾಡಿ ಅದೇ ಟೈಮಲ್ಲಿ ನಾವು ಹೋಗೋಣ, ನೋಡೋಣ ಏನಾಗ್ತಂತ. ಈಗ ಸಚಿನ್, ಈ ಮೂಲಕ ಇದು ಖಾಲಿ ಪಟ್ಲ ಬೆಟ್ಟದ್ದು ಮಾತ್ರ ಅಲ್ಲ, ಈ ತರ ಕೆಲವು ಕಡೆ ಬೈಕರ್ಸ್ ಗಳಿಗೆ ತುಂಬಾ ಇದೆ. ಬೈಕರ್ಸ್ ಅಂದಲ್ಲ ಸರ್, ಈಗ ನಾನ್ ಬರೀ ಬೈಕರ್ಸ್ ಬಗ್ಗೆ ಹೇಳಲ್ಲ. ಈಗ ನಾವು ನೋಡಿ, ನಿಮ್ಮ ಹತ್ರ ಒಂದು 4x4 ಗಾಡಿ ಇದೆ, ಸ್ಟಾರ್ ಇರ್ಲಿ ಏನಾದ್ರು ಒಂದು 4x4 ಗಾಡಿ ಇದೆ. ಸೊ ನಿಮ್ಗೊಂದು ಆಸೆ ಇರುತ್ತೆ ಅಲ್ಲಿ ತಗೊಂಡು ಹೋಗ್ಬೇಕಂತ ಮೇಲೆ. ಸೊ ಇವ್ರು ಕಾರನ್ನು ಕೂಡ ಬಿಟ್ಟಲ್ಲಂತೆ, ಇವ್ರದೇ ಗಾಡಿ ಹೋಗ್ಬೇಕು. ಈಗ ಬೈಕ್ ಆದ್ರೆ ನೋಡಿ ಒಂದು ರೀಸನ್ ಇರುತ್ತೆ. ಈಗ ನೀವು ಕಾರ್, ಈಗ ನಾವು 4x4 ಗಾಡಿ ಕೂಡ ಮೇಲೆ ಬಿಡ್ತಲ್ಲಂತೆ, ಅಲ್ಲಿ ನಿಲ್ಸಿ ಇವ್ರ ಗಾಡಿಯಲ್ಲಿ ನಾವು ಹಣ ಕೊಟ್ಟು ಹೋಗ್ಬೇಕಂತೆ. ಆತರ ಇವ್ರದ್ದು ಇದು ರೋಡಿಸಮ್. ಆಕ್ಚುಲಿ ಇವ್ರಿಗೆ ಪರ್ಮಿಷನ್ ಇಲ್ಲ. ಈಗ ಅಲ್ಲಿ ಏನಾದ್ರು ಇದ್ದಿದ್ರೆ ಅವ್ರು ಬೋರ್ಡ್ ಹಾಕ್ಬೇಕು. ಈಗ ನಾವು ಕ್ಯಾಪನ್ ಮಕ್ಕಿ ಹೋಗ್ತೀವಿ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಅಲ್ಲಿ ಫಾರೆಸ್ಟ್ ಆಫೀಸರ್ ಇದ್ದಾರೆ, ಮೇಲೆ ಕೊಡಿದ್ದಾರೆ, ಕೆಳಗೆ ಕೊಡಿದ್ದಾರೆ ಫಾರೆಸ್ಟ್ ಆಫೀಸರ್. ಸೊ ಅಲ್ಲಿ ಏನು ನಾವು ಪೀಕ್ ತನಕ ಹೋಗಕ್ಕಾಗಲ್ಲ. ಸೊ ಅಲ್ಲಿ ಒಂದು ಸ್ಟೆಪ್ ಇದೆ, ಅಲ್ಲಿ ಗಾಡಿ ಇಟ್ಟು ನಾವು ನಡ್ಕೊಂಡು ಹೋಗ್ಬೇಕು ಮೇಲ್ ತನಕ, ಅದಾದ್ರೆ ಓಕೆ. ಸೊ ಇಲ್ಲಿ ಏನಂದ್ರೆ ಇವ್ರು ಈ ಮೇನ್ ರೋಡ್ ಏನಿದೆ, ಈ ಪಾಟ್ಲ ಬೆಟ್ಟದ್ದು ಮೇನ್ ರೋಡ್ ಜಾಯ್ನ್ ಆಗುತ್ತೆ ನೋಡಿ, ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲೇ ನಿಲ್ಸಿ ಅಲ್ಲಿ ನಾವು ಅವ್ನು ವಿಡಿಯೋದಲ್ಲಿ ನೋಡಿರ್ಬೋದು ನೀವು, ನಾವು ನಡ್ಕೊಂಡು ಹೋಗ್ಬೇಕಂತೆ, ಇಲ್ಲಂದ್ರೆ ಅವ್ರು ಗಾಡಿ ಹೋಗ್ಬೇಕಂತೆ. ಸೊ ಇವ್ರೇನು ಅಥಾರಿಟಿ ಅಲ್ಲಿ ಕೊಡಲ್ಲ. ಈಗ ಆತರ ಇದ್ರೆ ಫಾರೆಸ್ಟ್ ಅವರೇ ಗಾಡಿ ಹಾಕ್ತಾರೆ ಅಲ್ಲಿ. ಹೌದು, ಜಂಗಲ್ ಸಫಾರಿ ಗಾಡಿ ಇಲಾಖೆಯವರೇ ಹಾಕಿದ್ರೆ ಒಂದು ಅರ್ಥ ಇದೆ. ಇದು ಯಾರ್ಯಾರು ಹೊರಗಿನವರು ಬಂದು ಮಾಡೋದು. ಅದು ಸರಿ. ಇವ್ರೇನ್ ಹೇಳ್ತಾರಂದ್ರೆ ಈಗ ಬೈಕ್ ಅಲ್ಲಿ ಬಿದ್ರೆ ಏನಾಗುತ್ತೆ ಅಂತ ಕೇಳ್ತಾರೆ. ಸೊ ಬೈಕ್ ನಾವು ಹೋಗುವಾಗ ನಾವು ಪ್ರಾಪರ್ ಗೇಟ್ಸ್ ಅಲ್ಲಿ ಹಾಕೊಂಡು ಹೋಗ್ತೀವಿ. ಪಿಕಪ್ ಅಲ್ಲಿ ಇವ್ರು ಹಿಂದ್ಗಡೆ 10 ರಿಂದ 15 ಜನ ತುಂಬಿಸ್ತಾರೆ ಹಿಂದ್ಗಡೆ. ಸೊ ಪಿಕಪ್ ಪಾರ್ಟಿ ಬಿದ್ರೆ ಏನ್ ಮಾಡ್ತಾರೆ, ಪಿಕಪ್ ಅದು ಕಮರ್ಷಿಯಲ್ ಗಾಡಿಯಲ್ಲಿ ಅವರು ಪ್ಯಾಸೆಂಜರ್ ಆಗ್ಬಾರ್ದು. ಸೊ ಇವ್ರು ಡಿಕ್ಕಿಯಲ್ಲಿ ಏನ್ ಡಿಕ್ಕಿ ಇದೆ ನೋಡಿ ಬ್ಯಾಕ್ ಸೈಡ್, ಸೊ ಅದರಲ್ಲಿ ಇವರು 10 ರಿಂದ 15 ಜನ ತುಂಬಿಸ್ತಾರೆ. ಆಮೇಲೆ ಫ್ರಂಟ್ ಸೀಟ್ ಅಲ್ಲಿ 5 ಜನ ತುಂಬಿಸ್ತಾರೆ, ಡ್ರೈವರ್ ಸೀಟ್ ಅಲ್ಲಿ 2 ಇರ್ತಾರೆ, ಇವ್ರು ಕೂಡ ಸೀಟ್ ಬೆಲ್ಟ್ ಆಗಲ್ಲ. ಸೊ ಅದು ಸೇಫ್ಟಿ ಅಲ್ವಾ? ಈ ಬೈಕರ್ಸ್ ಆದ್ರೆ ಹೆಲ್ಮೆಟ್ ಅಥವಾ ಗ್ಲೌಸ್ ಎಲ್ಲ ಬೈಕ್ ಅಲ್ಲಿ ಹೋಗೋದು, ಇವರ ಹೋಗೋದಕ್ಕೆ ಯಾವುದೇ ಸೇಫ್ಟಿ ಇಲ್ಲ. ಪಾಟ್ಲ ಬೆಟ್ಟ ಆಫ್ ರೋಡ್ ಕೂಡ ನಾನು ಆಲ್ಮೋಸ್ಟ್ ಒಂದು 6 to 7 8 ಟೈಮ್ಸ್ ಹೋಗಿದ್ದೀನಿ. ಅವಾಗ ಯಾರು ಕೊಡಿದ್ದಿಲ್ಲ, ನಾವು ಹೋಗುದು ಆಫ್ ಸೀಸನ್ ಅಲ್ಲಿ. ಈಗ ಟೂರಿಸಂ ಇದೆಲ್ಲ ಅಂದ್ರೆ ಈಗ ಜನ ಬರ್ತಾರೆ ಗೊತ್ತು ಅವ್ರಿಗೆ, ಇದೇ ಟೈಮ್ ಬಂದು ಕೂತ್ಕೊಳ್ತಾರೆ ಅಲ್ಲಿ. ಸೊ ನಾನು ಕೂಡ ಹೋಗಿದ್ದೀನಿ, ಅಷ್ಟೇ ಅದು ಟಫ್ ಆಫ್ ರೋಡ್ ಅಲ್ಲ. ನಾನು ಲಾಸ್ಟ್ ಟೈಮ್ ತಗೊಂಡು ಹೋಗಿದ್ದೀನಿ, 25-30 ಬೈಕರ್ಸ್ ತಗೊಂಡು ಹೋಗಿದ್ದೀನಿ. ಏನು ಅಷ್ಟೇನು ಟಫ್ ಆಫ್ ರೋಡ್ ಅಲ್ಲ, ಯಾರು ಕೂಡ ಹೋಗ್ಬೋದು ಅಲ್ಲಿ, ಆರಾಮಾಗಿ ಹೋಗ್ಬೋದು ನೋಡಿ. ಈ ತರ ಮಾಡಿದ್ರೆ ನಮ್ದು ಟೂರಿಸಂ ಅಲ್ಲಿ ಇಂಪ್ರೂವ್ ಆಗುತ್ತೆ. ಇವ್ರು ಈ ತರ ಮಾಡಿದ್ರೆ, ಈಗ ನಾವು ಇಲ್ಲಿ ಅವರೇ ಈಗ ಬೇರೆ ಸ್ಟೇಟ್ ಇಂದ ಬಂದವರು, ಅವ್ರಿಗೆ ಈ ತರ ಮಾಡಿದ್ರೆ ಅವ್ರೇನ್ ಹೇಳ್ತಾರೆ? ಒಟ್ಟಾರೆಯಾಗಿ ಇವರ ಒಂದು ರೌಡಿಸಂ ನಿಲ್ಬೇಕು, ಈ ಮೂಲಕ ಅವರಿಗೊಂದು ಬಾರಿ ಪಾಟ್ಲ ಬೆಟ್ಟ ಅಂತಲ್ಲ, ತುಂಬಾ ಜಾಗ ಇದೆ ಈ ತರ, ತುಂಬಾ ಜಾಗದಲ್ಲಿ ಮಾಡಿ. ಈಗ ಕೊಡಚಾದ್ರಿ ಕೂಡ ಆತರ ಆಗ್ತದೆ, ನಿಮ್ಗೆ ಗೊತ್ತಿರ್ಬೋದು. ಅಲ್ಲಿ ಕೂಡ ಯಾರು ಇದು ಮಾಡಿಲ್ಲ. ಸೊ ನಾವೀಗ ಲಾಸ್ಟ್ ಟೈಮ್ ಕೊಡಚಾದ್ರಿ ಕೂಡ ಹೋಗ್ಬಿಟ್ಟಿಲ್ಲ, ಇದೇ ಸೀನ್ ಆಗಿತ್ತು ಕೊಡಚಾದ್ರಿ, ಅಲ್ಲಿ ಕೂಡ ಗಲ್ಡ್ ಆಗುತ್ತೆ. ಸೊ ಕೊಡಚಾದ್ರಿ ಆದ್ರೆ ಟಫ್ ಇದೆ, ಆಫ್ ರೋಡ್ ಟಫ್ ಇದೆ ಕೊಡಚಾದ್ರಿ. ಸೊ ಇದು ಕಂಪೇರ್ ಮಾಡಿದ್ರೆ ಇದು ಏನಿಲ್ಲ ಸರ್, ಆರಾಮಾಗಿ ಹೋಗ್ಬೋದು. ನೋಡೋಣ ಕ್ರಮ ಜರುಗಿಸ್ತಾರೆ. ಅಲ್ಲ, ಫಸ್ಟ್ ಆಫ್ ಆಲ್ ಅವ್ರಿಗೆ ರೈಟ್ಸ್ ಇಲ್ಲ, ಮಾತಾಡಕ್ಕೆ ರೈಟ್ಸ್ ಇಲ್ಲ, ಯಾಕಂದ್ರೆ ಅವ್ರು ಲೋಕಲ್ಸ್ ಆಫೀಷಿಯಲ್ಸ್ ಅಲ್ಲ. ಸೊ ಅದ್ ಬಿಟ್ಟು ಮತ್ತೆ ಮೈ ಕೈ ಹಾಕಿದ್ದಾರೆ. ಇವ್ರು ಯಾರು, ಈಗ ಅವ್ನಿಗೆ ಏನಾದ್ರು HK ಮಾಡಿದ್ರೆ ಇವ್ರು ನೋಡ್ತಾರ? ಏನಾದ್ರು ಆಗಿದ್ರೆ ಅಕಸ್ಮಾತ್ ಅವ್ನಿಗೆ ಇವ್ರು ಹೊಡಿಯೋಗ ಆದ್ರೆ ಬಿದ್ದೇನಾದ್ರು ಆಗಿದ್ರೆ ಇವ್ರು ನೋಡ್ತಾರ? ಯಾವುದೇ ನೋಡಿ, ಎಲ್ಲ ಆಂಗಲ್ ಅಲ್ಲಿ ನೋಡಿದ್ರು ಅವರಿಗೆ ಅಲ್ಲಿ ಬಾಡಿಗೆಗೆ ನಿಲ್ಬಹುದು, ಯಾರಾದ್ರೂ ಬಂದ್ರೆ ಕರ್ಕೊಂಡು ಹೋಗ್ಬೋದು. ಅದು ಕೂಡ ಅವರಿಗೆ ಆ ಗಾಡಿಯಲ್ಲಿ ಏನು ಆ ಜೀಪ್ ನಲ್ಲಿ ಬಾಡಿಗೆ ಮಾಡೋದಕ್ಕೆ ಹಕ್ಕಿಲ್ಲ, ಅದು ಗೂಡ್ಸ್ ವೆಹಿಕಲ್. ಬಂದವರನ್ನ ತಡೆಯುವ ಹಕ್ಕಿಲ್ಲ, ಹಲ್ಲೆ ಮಾಡುವ ಹಕ್ಕು ಅಂತೂ ಇಲ್ವೇ ಇಲ್ಲ. ಪ್ಲಸ್ ಅವ್ರ ಪ್ಯಾಸೆಂಜರ್ ಗಾಡಿ ಇತ್ತು, ಯಾವ್ದು ತಾರ್ ಇತ್ತು, ತಾರ್ ಕೂಡ ವೈಟ್ ಬೋರ್ಡ್ ಅಲ್ಲಿ ಪ್ಯಾಸೆಂಜರ್ ಹಾಕಿದ್ಯಾ, ಬಾಡಿಗೆ ಮಾಡಕ್ಕಿಲ್ಲ ವೈಟ್ ಬೋರ್ಡ್, ಪರ್ಸನಲ್ ಗಾಡಿ ಅದು. ಅವ್ರದ್ದು ವೈಟ್ ಬೋರ್ಡ್ ಹೋಗ್ಬೋದು, ನಮ್ದು ಹೋಗ್ಬಾರ್ದಾ?
Exactly. ಈಗ ಲಾಸ್ಟ್ ನಾನು ಬೆಂಗಳೂರಿಂದ ಒಬ್ಬ ಜೀಪ್ ತಗೊಂಡ್ಬಂದಿದ್ದ ಫ್ರೆಂಡ್, ಅವ್ರು ಕೊಟ್ಬಿಟ್ಟೆ. ಅವ್ನು ಆಕ್ಚುಲಿ ಅವನು ಎಕ್ಸ್ಪರ್ಟ್, ಇವ್ರಕ್ಕಿಂತ ಜಾಸ್ತಿ ಅವ್ನು ಗಾಡಿ ಬಿಡ್ತಾನೆ, ಓಕೆ 4x4. ಅವ್ನ ಗಾಡಿ ಮತ್ತೆ ಅವ್ನು ವಾಪಸ್ ಬಂದಿದ್ದ ಅಲ್ಲಿಂದ. ಎಸ್, ನೋಡೋಣ ಯಾವ ರೀತಿಯಲ್ಲಿ ಕ್ರಮ ಜರುಗಿಸ್ತಾರೆ, ನಾವು ಕೂಡ ಫಾಲೋ ಅಪ್ ಮಾಡೋಣ. ಇದಕ್ಕೆ ಒಂದು ಕಠಿಣ ಏನಾದರೂ ಒಂದು ಕಾನೂನಾತ್ಮಕ ಕ್ರಮ ಕೈಗೊಳ್ಳುವ ರೀತಿಯಲ್ಲಿ ಅವರ ಬಗ್ಗೆ, ಮತ್ತು ಒಂದ್ಸಲ ಎಲ್ಲರೂ ಜೊತೆಯಾಗಿ ಅಲ್ಲಿ ಹೋದ್ರೆ ರೈಡರ್ಸ್ ಗಳ ತಾಕತ್ತನ್ನ ಒಂದ್ಸಲ ಅವರಿಗೆ ತೋರಿಸಿ ಬರ್ಬೇಕಂತ. ಈಗ ಆಲ್ಮೋಸ್ಟ್ ನಮ್ಗೆ ನಾವು ಲೆಕ್ಕ ಮಾಡಿದ್ರೆ ಆಲ್ಮೋಸ್ಟ್ ನಮಗೆ ಬೆಂಗಳೂರಿಂದನೇ 200 ಬೈಕ್ಸ್ ಬರುತ್ತೆ. ಮತ್ತೆ ಬೆಂಗಳೂರು ತುಂಬಾ ಜನ ಇದು ಮಾಡ್ತಾರೆ, ಬೆಂಗಳೂರು, ಉಡುಪಿ ಇರ್ಲಿ, ಸುಳ್ಯ ಇರ್ಲಿ, ಎಲ್ಲ ಕಡೆಯಿಂದ ಬೈಕರ್ಸ್ ವಾಪಸ್ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅದೊಂದು ಇನಿಷಿಯೇಟಿವ್ ನಿಮ್ಮಿಂದ ಆರಂಭ ಆಗಲಿ, ನಮ್ಮದು ಖಂಡಿತ ಸಪೋರ್ಟ್ ಇದೆ. ಥ್ಯಾಂಕ್ ಯು ಸಚಿನ್ ಶೆಟ್ಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.